ಹೀರೆಕಾಯಿ ಸಿಪ್ಪೆಯ ಚಟ್ನಿ ಬಿಸಿ ಬಿಸಿಯಾದ ಗಂಜಿ ಊಟಕ್ಕೆ ಹಾಗೂ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಹೀರೆಕಾಯಿ ಸಿಪ್ಪೆಯ ಚಟ್ನಿ. ನಾನಿಲ್ಲಿ 2 ಹೀರೆಕಾಯಿಯನ್ನು ತಗೊಂಡಿದ್ದೇನೆ. ಇದರ ಸಿಪ್ಪೆ ಸುಳಿಯುವ. ನೋಡಿ, ಈಗ ಸಿಪ್ಪೆ ತೆಗೆದಾಯಿತು. ಎಷ್ಟು ಬಂತು ನನಗೆ ಸಿಪ್ಪೆ 2 ಹೀರೆಕಾಯಿದು. ನಾನೀಗ ಒಂದು ಮಣ್ಣಿನ ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ತಗೊಂಡಿದ್ದೇನೆ. ಅದಕ್ಕೆ ಹೀರೆಕಾಯಿ ಸಿಪ್ಪೆಯನ್ನು ಕೂಡ ಹಾಕುವ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕಿದನ್ನು. ಇಲ್ಲದಿದ್ದರೆ ಅದು ಹಸಿ ವಾಸನೆ ಬರುತ್ತೆ. ಅದಕ್ಕೆ ಹಸಿ ವಾಸನೆ ಹೋದ ನಂತರ ಸ್ವಲ್ಪ ಕೆಂಪಾಗುತ್ತೆ ಮತ್ತು ಪರಿಮಳ ಕೂಡ ಬರುತ್ತೆ. ಚೆನ್ನಾಗಿ ಹುರಿಬೇಕಿದನ್ನು. ತೆಂಗಿನೆಣ್ಣೆ ಯಾಕೆ ಹಾಕಿದಂದರೆ ಒಂಥರ ಟೇಸ್ಟ್ ಬರುತ್ತೆ ಅಂತ. ಇದಾಯಿತು. ಇದನ್ನು ತೆಗೆಯುವ, ಒಂದು ಪ್ಲೇಟಿಗೆ ಹಾಕುವ. ಅದೇ ಮಣ್ಣಿನ ಪಾತ್ರೆಗೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. 2 ಉದ್ದ ಮೆಣಸು ಮತ್ತು 2 ಗಿಡ್ಡ ಮೆಣಸು, ಖಾರಕ್ಕೆ ತಕ್ಕಷ್ಟು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸನ್ನು ತಗೊಳ್ಬೋದು. ನಾನು ಇಷ್ಟೇ ತಗೊಳ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಹುರಿಬೇಕು. ಅದನ್ನು ಕೂಡ ಹುರಿದಾದ ನಂತರ ತೆಗೆಯುವ. ಅದಕ್ಕೆ ಸ್ವಲ್ಪ 1 ಚಮಚದಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಬೇಕು. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಿ ಬಂದರೆ ಸಾಕು. ಅದನ್ನು ಸಹ ಒಂದು ಪ್ಲೇಟಿಗೆ ತೆಗೆಯುವ. ಈಗ ಸ್ವಲ್ಪ ಅದನ್ನು ಕಡೆಯುವ. ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಹುಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕುವ. ಅದನ್ನೀಗ ಕಡಿಯುವ. ಕಡ್ದಾಯಿತು. ಈ ಥರ ಪೇಸ್ಟ್ ಬಂದಿದೆ. ಈ ಥರ ಪೇಸ್ಟ್ ಬರಬೇಕು. ನುಣ್ಣಗೆ ಕಡಿಬೇಕು. ನೋಡಿ, ಈ ಥರ. ಇದಕ್ಕೆ ನಾವೀಗ ಒಗ್ಗರಣೆ ಹಾಕುವ. ನಾವು ಸ್ವಲ್ಪ ತೆಂಗಿನೆಣ್ಣೆ ಮತ್ತು ಒಣಮೆಣಸು, ನಾನಿಲ್ಲಿ ಉದ್ದ ಮೆಣಸು ತಗೊಂಡಿದ್ದೇನೆ. ಒಂದನ್ನು ಕಟ್ ಮಾಡಿದ್ದೇನೆ. ಸ್ವಲ್ಪ ಫ್ರೈ ಮಾಡುವ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು. ಈಗ ಅದನ್ನು ಚಟ್ನಿಗೆ ಹಾಕುವ. ನೋಡಿ, ಈ ಥರ ಬಂತು. ಇದು ನೀವು ಬಿಸಿ ಬಿಸಿ ಗಂಜಿ ಊಟಕ್ಕೆ ಅಥವಾ ದೋಸೆಗೆ, ಇಡ್ಲಿಗೆ ಈ ಚಟ್ನಿ ಹಾಕಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.